ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ವಿಶ್ವವಿದ್ಯಾಲಯ ಕಾಲೇಜು ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ಹಾಗೂ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಟ್ರಸ್ಟ್ ಮಂಜೇಶ್ವರ ಇದರ ಸಹಭಾಗಿತ್ವದೊಂದಿಗೆ ತುಳು ಸಂಸ್ಕೃತಿ ಅಧ್ಯಯನ ಶಿಬಿರ ಮಂಜೇಶ್ವರದ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಗಿಳಿಬಿಂಡುವಿನಲ್ಲಿ ಶನಿವಾರ ನಡೆಯಿತು. ನಿವೃತ್ತ ಕುಲಪತಿ ಹಾಗೂ ಕನ್ನಡ ತುಳು ವಿದ್ವಾಂಸರಾಗಿರುವ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಹಿತ್ಯದ ಮಿತಿನಿಗಳು ಒಂಜಿ ಸಂಭಾಷಣೆ ಸಂವಾದ ಮಾತ ನೆಕ್ಕೊಡದೆ ನಿಖಲ ಮಿತ್ತು ಪೀದಿರ್ಬತ್ತಿತ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ನಮ್ಮ ದೇಶದ ಕೇಂದ್ರದ ಬೇತೆ ಬೇತೆ ಖಾತೆಲಿದ್ದ ಒಂಜಿ ಮಂತ್ರಿಲಾದ ಆಡಳಿತ ಸುಧಾರಣಾ ಆಯೋಗ ತೆರಿಗೆ ಸುಧಾರಣಾ ಆಯೋಗ ಇಂಕಿತ್ತನ ಮಾತ ಅಧ್ಯಕ್ಷರಾದ ತುಳು ಸಾಹಿತ್ಯ ಅಕಾಡೆಮಿದ ಒಂಜಿ ಸ್ಥಾಪನೆದ ಮಂತನಾರ ತುಳುವೇರು ಇಡೀ ನಿಖಲ ಓ ಕುಲ್ಲದ ಒಂದೊಂಜಿ 20 ವರ್ಷದ ದುಂಬು ನೆತ್ತ ಕಂಡಿ ಬಾಕಿಲು ದಾಲ ಇದ್ಯಾಡಬಹುದು ಒಂದೊಂಜಿ ಒಂಜಿ ನನಂಜಿ ಒಂತೆ ಅಂತೆನೆ ಪೂರ್ದನ ದುಮ್ಮಲು ಈ ಕೊಯ್ದಪೇನ ಇಲ್ಲು ಮೂಲು ಉಂಡೋನ್ ಪಂಪನೇನ ನಾಡಿಯನ್ನೇ ಪೋಡಾಂಡು ಅವು ಇಡೀ ಮಂತನಾರು ಇಲ್ಲಿ ಮೂಲ ಕುಲ್ಲದಂಡಿತ್ತ ಈ ನಿರೇಲು ಈ ಜಾಕೆ ಎಂತ ಮಾತಂದು ಈಗಲೂ ಕನ್ನಡ ತೂತು ನಾವು ಮೂಲು. ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಹಾಗೂ ಗೋವಿಂದ ಪೈ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರು ಆಗಿರುವ ಡಾ ಎಂ ವೀರಪ್ಪ ಮೊಯ್ಲಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮಂಗಳೂರು ಮ್ಯಾಪ್ಸ್ ಕಾಲೇಜಿನ ಅಧ್ಯಕ್ಷ ದಿನೇಶ್ ಕುಮಾರ್ ಆಳ್ವ, ಹಿರಿಯ ಸಾಹಿತಿ ಡಾ ರಮಾನಂದ್ ಬನಾರಿ, ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕ ಡಾ ಮಾಧವ ಎಂಕೆ, ಕಾರ್ಯಕ್ರಮದ ಸಂಯೋಜಕರು ಹಾಗೂ ತುಳು ಉಪನ್ಯಾಸಕರಾದ ಪ್ರಶಾಂತಿ ಶೆಟ್ಟಿ ಇರುವೈಲು, ಸುಭಾಷ್ ಚಂದ್ರ ಕಣ್ವತೀರ್ಥ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂವಾದ ರಾಷ್ಟ್ರಕವಿ ಗೋವಿಂದ ಪೈ ಹಾಗೂ ತುಳು ಭಾಷೆಯ ಬಗ್ಗೆ ಗೋಷ್ಠಿ ನಡೆಯಿತು. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.